ಕರ್ನಾಟಕ ಕೇರಳ ಗಡಿ ಭಾಗದ ಪುರಾಣ ಪ್ರಸಿದ್ಧ ತಲಪಾಡಿ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದ ವರ್ಷಾವಧಿ ಜಾತ್ರಾ ಮಹೋತ್ಸವ ಕೊಡಿಯೇರಿನದೊಟ್ಟಿಗೆ ಶುಕ್ರವಾರ ಬೈಯರ್ದು ಶುರುವಾಂಡು. ಶುಕ್ರವಾರ ಕಾಂಡೇರ್ದು ವರ್ಷಾವಧಿ ಉತ್ಸವದ ಅಂಗವಾದ ವೈದಿಕ ವಿಧಿಗಳು ಶುರುವಾದ ಬೈಯಡ್ ಕೊಡಿಯೇರಿನ ಕಟ್ಟಲೆ ನಡೆತಂಡು.
ಅವರದು ಬೊಕ್ಕ ಶ್ರೀ ದೈವರದ ಭೇಟಿ ಬಯನ ಬಲೆ ನಡೆದನು.
ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು ಅರ್ಚಕ ಬಳಗದಕ್ಲು ಪವಿತ್ರ ಪಾಣಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಸಮಿತಿ ಸದಸ್ಯರು ಬೊಕ್ಕ ಉರ್ದ 10 ಸಂಸ್ಥೆರು ಕಾರ್ಯಕ್ರಮದ ಮುತಾನೆ ಕೇಳಿದ್ದರು.